ಸ್ನೇಹಿತರೆ ನಮಸ್ಕಾರ. ವಿಲೇಜ್ ಕಲ್ಚರ್ ವಿಡಿಯೋಗೆ ಸ್ವಾಗತ. ನಾನು ಕಳೆದ ಒಂದು 15 ದಿನಗಳ ಹಿಂದೆ ನಂದಿನಿದು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಏನಪ್ಪ ಅಂದರೆ, ನಂದಿನಿ ಅವರು ರೈತರಿಗೆ 33 ರೂಪಾಯಿ ಲೀಟ್ರು ಹಾಲಿನ ಬೆಲೆ ಕೊಡ್ತಾ ಇದ್ದೀವಿ ಅಂತ ಒಂದು ಮಾಹಿತಿ ಹೇಳಿದರು. ಅದು ಯಾವುದು ಸತ್ಯನೋ ಸುಳ್ಳೋ ಅನ್ನೋದ್ರ ಬಗ್ಗೆ ನಾನೊಂದು ನಿಮಗೆ ಮಾಹಿತಿ ಹೇಳಿದೆ. ಸೊ ಇವತ್ತು ನೋಡಿ, ಇವತ್ತಿನ ದಿನ ಬಂದಿರೋ ನ್ಯೂಸ್ ಪೇಪರಲ್ಲಿ ಏನಿದೆ ಅಂದರೆ, 1 ಲೀಟರ್ ಹಾಲಿಗೆ 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗಿಂದ ಅಂದರೆ ಬರುವ ಜನವರಿ ತಿಂಗಳಿಂದ. ಬಟ್ ಈಗ ನೋಡಿ, ಇದನ್ನು ಯಾವ್ದು ಹೇಳಿ, ಅಕ್ಟೋಬರು, ಇನ್ನು ನವೆಂಬರು, ಡಿಸೆಂಬರ್, ಇನ್ನು 2.5 ತಿಂಗಳು ಆದಮೇಲೆ 5 ರೂಪಾಯಿ 1 ಲೀಟರ್ ಹಾಲಿಗೆ ಜಾಸ್ತಿ ಮಾಡ್ತೀವಿ ಅಂತ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಸೆಕೆಂಡ್ ಪೇಜಲ್ಲಿ ಬಂದಿದೆ. ಅದು ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈಗ ಅವರು ರೈತರಿಗೆ ಕೊಡ್ತಿರೋ ಹಾಲಿನ ಬೆಲೆ 33 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡಿ, ನಾನು ಇವತ್ತಿನ ಕೂಡ ನಿಮ್ಗೆ ರೆಸಿಪ್ಟ್ ತೋರಿಸ್ತೀನಿ. ನಮಗೆ ಬರ್ತಾ ಇರೋದು ಕೇವಲ 1 ಲೀಟರ್ಗೆ 30 ರೂಪಾಯಿ ಮಾತ್ರ. ಆದರೆ ಇವರು ಯಾವ ರೀತಿಯಲ್ಲಿ 33 ರೂಪಾಯಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾರು ರೈತರಿಗೆ ಕೊಡ್ತಿದ್ದಾರೋ ಏನೋ, ಅವ್ರು ಸ್ಪೆಷಲಾಗಿ ಬೇರೆ ಯಾರಿಗೂ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ 1 ವರ್ಷದಲ್ಲಿ ಇವರು ಹಾಲಿನ ಬೆಲೆಯನ್ನು 5 ರೂಪಾಯಿ ಕಡಿತಗೊಳಿಸಿದ್ದಾರೆ. ಅದೇ 5 ರೂಪಾಯಿನ ಈಗ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಆ 5 ರೂಪಾಯಿ ಕೂಡ ರೈತರಿಗೆ ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ರೈತರಿಗೆ ಎಷ್ಟು ಬರುತ್ತೆ, ಅವರಿಗೆ ಎಷ್ಟು ಹೋಗುತ್ತೆ ಒಂದು ಗೊತ್ತಿಲ್ಲ. ಮತ್ತು ಖರೀದಿದಾರರಾದ ಗ್ರಾಹಕರಿಗೆ ಎಷ್ಟು ಬೆಲೆನ ನಿಗದಿ ಮಾಡ್ತಾರೋ ಒಂದು ಗೊತ್ತಿಲ್ಲ. ಯಾವುದೇ ರೀತಿ ಟ್ರಾನ್ಸ್ಪರೆನ್ಸಿ ಇಲ್ಲ ಇದರಲ್ಲಿ. ರೈತರಿಗೆ ತುಂಬ ಮೋಸ ಆಗ್ತಾ ಇದೆ. ಮತ್ತು ನೋಡಿ, ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡಿ, ರೈತರಿಗೆ ಹಾಲು ಇನ್ನು 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಅಂದರೆ ಜನವರಿ ತಿಂಗಳು, ಮುಂದಿನ ವರ್ಷ 2025 ಜನವರಿ 1ನೇ ತಾರೀಕಿಂದ ರೈತರಿಗೆ ಹೊಸ ವರ್ಷದ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಅದು ಇನ್ನೂ ನಮಗೆ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಮಾಡ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನಿಮಗೂ ಅದು ಫೋಟೋ ಪೇಪರಲ್ಲಿ ಬಂದಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಯಾವ ಥರ ಮಾಡ್ತಾರೆ, ಏನು ಕತೆ ಒಂದು ಗೊತ್ತಾಗ್ತಾ ಇಲ್ಲ ರೈತರಿಗೆ. ಈಗ ನೋಡಿ, ಈಗ ಕರೆಕ್ಟ್ ಈಗ 1 ವಾರದಿಂದ ಮಳೆ ಬರ್ತಾ ಇದೆ. ರೈತರು ಈಗ ನೋಡ್ಬೋದು ಎಷ್ಟು ಕಷ್ಟ ಇರುತ್ತೆ. ಪ್ರಾಣಿಗಳನ್ನ ಸಾಕೋದು ಅಷ್ಟು ಸುಲಭ ಅಲ್ಲ. ಒಂದು ಹಸುಗೆ ಈಗ ಮಳೆ ಬರ್ತಾ ಇದೆ, ಮನೇಲಿರೋಣ ಅಂದರೆ ಆಗೋದಿಲ್ಲ. ಅವನ್ನ ಹೊರಗಡೆ ಮೇಯಿಸಲಿಕ್ಕೆ ಕರ್ಕೊಂಡು ಹೋಗಲೇಬೇಕು, ಅವಕ್ಕೆ ಹುಲ್ಲು ಹಾಕಲೇಬೇಕು, ನೀರು ಕುಡಿಸ್ಲೇಬೇಕು, ಹಾಲು ಕರೀಲೇಬೇಕು, ಡೈರಿಗೆ ಹಾಕಲೇಬೇಕು. ಈಗ ಪ್ರೈವೇಟೈಸೇಷನ್ನು ಬರೋದನ್ನ ತಡೆಗಟ್ಟಿದ್ರು. ಯಾಕಪ್ಪ ಅಂದರೆ, ಈ ಥರ ನಾವು ಇಷ್ಟ ಬಂದಂಗೆ ಪ್ರೈಸ್ನ ಹೈಕ್ ಮಾಡೋದು ಡೌನ್ ಮಾಡೋದು ಮಾಡೋಕ್ಕಾಗಲ್ಲ ಅವಾಗ. ಯಾಕಂದರೆ ಕಾಂಪಿಟೇಷನ್ ಇರುತ್ತೆ. ಈಗ ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಇವರು ಇದೇ ಥರ ಸುಮ್ಮನೆ ಮಾಡ್ತಾನೇ ಇದ್ದಾರೆ. ಈಗ ನೋಡಬೇಕು ನಾವು ಎಷ್ಟು ರೇಟ್ ಮಾಡ್ತಾರೆ, ಎಷ್ಟು ಕಮ್ಮಿ ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಈಗ ಅವ್ರು ಹೇಳಿರೋದು ಏನಂದರೆ, ಖರೀದಿಸುವ ಹಾಲಿಗೆ 5 ರೂಪಾಯಿ ಜನವರಿಯಿಂದ ಜಾರಿಗೊಳಿಸಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಕೆ. ವೆಂಕಟೇಶ್ ತಿಳಿಸಿದ್ದಾರೆ. ಅವರು ಈಗ 1.15 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಒಕ್ಕೂಟದ ಉಪ ಕಚೇರಿಯನ್ನು ಬುಧವಾರ ಉದ್ಘಾಟನೆ ಮಾಡಿ ಅವರು ಈ ಮಾತು ಹೇಳಿದ್ದಾರೆ. ಅದು ಇನ್ನು ಇವರು ಈ ಮಾತನ್ನು CMಗೆ, ಅಂದರೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ಗೆ ಅವರು 5 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅವರು ಅದಕ್ಕೆ ಅನುಮತಿ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನುಮತಿ ನೀಡಿದ್ರು ಕೂಡ ಇವರು ಇನ್ನೂ 2.5 ತಿಂಗಳಾದಮೇಲೆ ಯಾಕೆ ಹಾಲಿನ ದರ ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗಲಿಂದನೇ ಮಾಡ್ಬೋದಲ್ವಾ? ಆದರೆ ಮಾಡಲ್ಲ. ಯಾಕಂದರೆ 2.5 ತಿಂಗಳಲ್ಲಿ ಇನ್ನೂ ಹಾಲಿನ ದರ ಇದೇ ರೀತಿ ಕಮ್ಮಿ ಇದ್ದರೆ ಅವರಿಗೆ ತುಂಬ ಲಾಭ ಜಾಸ್ತಿ ಉಳಿಯುತ್ತೆ. ಆಮೇಲೆ ಜಾಸ್ತಿ ಮಾಡೋ ಹಣನ ಅವರು ರೈತರಿಗೆ ನೇರವಾಗಿ ಕೊಡ್ತಾರಂತೆ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ 5 ರೂಪಾಯಿ ಹಾಲಿನ ದರನೂ ಡೈರೆಕ್ಟಾಗಿ ರೈತರಿಗೆ ಸಿಗುತ್ತಂತೆ. ಅದರಿಂದ ಒಕ್ಕೂಟಕ್ಕೆ ಆಗಲಿ KMFಗೆ ಆಗಲಿ ಯಾವುದೇ ರೀತಿ ಅದರಲ್ಲಿ ಲಾಭ ತಗೊಳೋದಿಲ್ವಂತೆ. ನೋಡಬೇಕು ಅದು ಯಾವ ಥರ ಮಾಡ್ತಾರೋ ಏನು ಕತೆನೋ ಒಂದು ಗೊತ್ತಿಲ್ಲ. ನಾವಂತೂ ರೈತರಿಗೆ ಸುಮ್ಮನೆ ನಾವು ಇದೇ ಥರ ರೈತರಿಗೆ ಮೋಸ ಮಾಡ್ತಾನೆ ಬರ್ತಾ ಇದ್ದಾರೆ. ಏನು ಕತೆನೋ ಒಂದು ಗೊತ್ತಿಲ್ಲ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಭಾಳ ಜನಕ್ಕೆ ಇದು ತಲುಪಬೇಕು, ಎಲ್ಲರಿಗೂ ಇದ್ರ ಬಗ್ಗೆ ಅರಿವಾಗಬೇಕು. ನಾವು ಈಗ ಪಾಪ ಗ್ರಾಹಕರು 1 ಲೀಟ್ರಿಗೆ 54ರಿಂದ 60 ರೂಪಾಯಿ 1 ಲೀಟ್ರ್ ಹಾಲು ಖರೀದಿ ಮಾಡಿ ತಗೊತಿದ್ದಾರೆ. ಬಿಡಿ ನಮ್ಮ ನಂದಿನಿ ಅಂತ KMFಯಿಂದ ನಮ್ಮ ನಂದಿನಿ ನಮ್ಮ ರೈತರಿಗೆ ಸೇರುತ್ತೆ, ನಮ್ಮ ರಾಜ್ಯದ ಜನಗಳಿಗೆ ಅಂತ. ಬಟ್ ಅದರಲ್ಲಿ ರೈತರಿಗೆ ಎಷ್ಟು ಭಾಗ ಸೇರ್ತಾ ಇದೆ ಅನ್ನೋದು ಅದು ಪರಿಕಲ್ಪನೆನೇ ಗೊತ್ತಿಲ್ಲ ಯಾರಿಗೂ, ಗ್ರಾಹಕರಿಗೆ. ಯಾಕಂದರೆ ಈಗ ನೋಡಿ, 30 ರೂಪಾಯಿ 1 ಲೀಟ್ರ್ ಹಾಲಿಗೆ ಇವ್ರು ಕೊಡ್ತಾ ಇರೋದು. ಆದರೆ ನಮಗೆ ಅವರು ಅಲ್ಲಿ ಸೇಲ್ ಮಾಡ್ತಿರೋದು 50 ರೂಪಾಯಿ. ಎಷ್ಟು ವ್ಯತ್ಯಾಸ ಇದೆ, ಏನು ಕತೆ? ಇದರಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿ ಮಾಹಿತಿ ಇದೆಯೋ ಏನೋ ಒಂದು ನನಗೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಏನಾದ್ರು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ನೋಡ್ಬೋದು ನೀವು, ಈಗ ಅವರು ಸೇಲ್ ಮಾಡ್ತಕ್ಕಂಥ ಡೈರಿ ಫುಡ್ ಆಗಿರಲಿ, ಮಿನರಲ್ ಮಿಕ್ಸ್ಚರ್ ಪ್ಯಾಕೆಟ್ಸ್ ಆಗಿರಲಿ, ನಾವೀಗ ನಮ್ಮ ತಂದೆ ತಾಯಿಯವರು ಸುಮಾರು 20 ವರ್ಷದಿಂದ ಹೈನುಗಾರಿಕೆ ನಡೆಸ್ತಾ ಇದ್ದಾರೆ. ನಾವೀಗ ಅವಾಗ 10 ರೂಪಾಯಿ ಒಂದು ಪ್ಯಾಕೆಟ್ ಇತ್ತು ಮಿನರಲ್ ಮಿಕ್ಸ್ಚರು. ಅಲ್ಲಿಂದ ಇಲ್ಲಿವರೆಗೂ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ಒಂದು ಪ್ಯಾಕೆಟ್ಗೆ 35 ರೂಪಾಯಿ ಆಗಿದೆ, 1 kg ಮಿನರಲ್ ಮಿಕ್ಸ್ಚರ್ ಪ್ಯಾಕೆಟ್ಗೆ. ಆದರೆ ಹಾಲಿನ ದರ ಇವರು ಅವಾಗ ಹಾಕಿದಾಗ 5-6 ರೂಪಾಯಿ ಇತ್ತು. ಆದರೆ ಈಗ ಹಾಲಿನ ದರ ಆಗಿರೋದು 30 ರೂಪಾಯಿ. ಆದರೆ ಮಿನರಲ್ ಮಿಕ್ಸ್ಚರ್ ಪ್ಯಾಕೆಟ್ಗೆ ಆಗಿರೋ ರೇಟ್ ಕೂಡ ಹಾಲಿಗೆ ಆಗಿಲ್ಲ. ಮತ್ತು ಇವರು ಹಾಕೋದು ಸೆಮೆನ್ಗೆ 100 ರೂಪೀಸ್ ಮಾಡಿದ್ದಾರೆ. ಅದು ನೋಡಿದ್ರೆ ಈಗ ಒಂದು ಹಸುಗೆ ಒಂದು 4-5 ಸತಿ ಮಾಡಿಸ್ಬೇಕು ಸೆಮೆನು. ಅವಾಗ ಮಾತ್ರ ಒಂದು ಸತಿ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಕೂಡ ಒಂದು ಜೆನ್ಯೂನಿಟಿ ಇಲ್ಲ ಅದರಲ್ಲೂ ಕೂಡ, ಮಾಡೋದ್ರಲ್ಲೂ ಕೂಡ. ಮತ್ತು ರೇಟ್ ಕೂಡ ಜಾಸ್ತಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ನೋಡಿ, ರೈತರಿಗೆ ಈಗ ನಾವು ಅದು ಕೊಟ್ವಿ ಇದು ಕೊಟ್ವಿ, ಸಬ್ಸಿಡಿ ಕೊಟ್ವಿ ಇದು ಕೊಟ್ವಿ, 100 ಅಲ್ಲ 1000 ಅಲ್ಲ ಲಕ್ಷ ಜನದಲ್ಲಿ ಒಬ್ರಿಗೆ ಸಬ್ಸಿಡಿ ತಗೊತಾರೆ. ಎಲ್ಲರೂ ಚಾಪ್ ಕಟ್ಟರ್ ತಗೊತಾರೆ, ಎಲ್ಲರೂ ಹಾಲು ಕರಿ ಮಿಷಿನ್ ತಗೊತಾರೆ, ಯಾರೂ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ಮತ್ತು ಈಗ ಏನಾದ್ರು ನಾವು ಹಾಲು ಖರೀದಿ ಮಾಡೋದು ನಿಲ್ಲಿಸೋದಿಲ್ಲ ಆ ಥರ ಅಂತ ಏನೇನೋ ಹೇಳ್ತಾರೆ. ಇವರು ನಿಲ್ಲಿಸಲಿಲ್ಲ ಅಂದರು, ನಿಲ್ಲಿಸದೇ ಇದ್ರೂ ಯಾರಿಗೆ ಲಾಭ? ನಷ್ಟ ಯಾರಿಗೆ ಹೇಳಿ? ರೈತರಿಗೆ ನಷ್ಟ. ಲಾಭ ಅನ್ನೋದು ರೈತರಿಗೆ ಯಾವತ್ತೂ ಆಗ್ತಾನೇ ಇಲ್ಲ.
ಯಾವಾಗಲೂ ನಷ್ಟನೇ ರೈತರಿಗೆ ಆಗ್ತಾ ಇರೋದು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನೆಂದರೆ, ಆ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಜನಗಳು ಹಾಲು ಖರೀದಿ ಮಾಡೋರಿಗೆ ಪಾಪ ಅವ್ರಿಗೂ ಒಂದು ಗೊತ್ತಾಗಬೇಕು, ನಾವು ಕೊಡೋ ಹಣದಲ್ಲಿ ರೈತರಿಗೆ ಎಷ್ಟು ತಲುಪ್ತಾ ಇದೆ, ಸರ್ಕಾರಕ್ಕೆ ಎಷ್ಟು ಹೋಗ್ತಾ ಇದೆ, ನಮ್ಮ ಒಕ್ಕೂಟಕ್ಕೆ ಎಷ್ಟು ಹೋಗ್ತಾ ಇದೆ, ಅವ್ರಿಗೊಂದು ಮಾಹಿತಿ ಸಿಗುತ್ತೆ. ಈಗ ನಾವು ಏನು ಅನ್ಕೊಂತಾರೆ, ನಾವು 50 ರೂಪಾಯಿ ಕೊಟ್ಟು ಹಾಲು ತಗೊಂತೀವಿ, ಅದೆಲ್ಲ 50 ರೂಪಾಯಿ ರೈತರಿಗೆ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ಆದರೆ ರೈತರಿಗೆ ಬರೋದು 30 ರೂಪಾಯಿ 1 ಲೀಟ್ರ್ ಹಾಲಿಗೆ. ಅದು ಎಲ್ಲ ಕಂಡೀಷನಲ್ಲೂ ಅವರು ಟೆಸ್ಟ್ ಮುಖಾಂತರ ಹಾಲು ಪಾಸ್ ಆದರೆ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇನ್ನು ಸಹಾಯಧನ ಅಂತ ಅಂತೀರಾ 5 ರೂಪಾಯಿ, ಅದು ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಒಂದೂ ಗೊತ್ತಿಲ್ಲ. ಈಗ ನೋಡಿ, ಅಕ್ಟೋಬರ್ ತಿಂಗಳಿಂದು ಹಾಲಿಂದು ಸಹಾಯಧನ ಅದು ಸುಮಾರು ನಮಗೆ ಮಾರ್ಚೋ ಅಥವಾ ಏಪ್ರಿಲ್ ತಿಂಗಳಿಗೆ ಬರುತ್ತೆ, ಅಷ್ಟು ಡಿಲೇ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ನಾನು ವಿಡಿಯೋ ಮಾಡಿದ್ದೇನಪ್ಪ ಅಂದರೆ ಪಾಪ್ಯುಲರ್ ಆಗಲಿಕ್ಕಾಗಲಿ, ಈಗ ಜನಗಳಿಗೆ KMF ಬಗ್ಗೆ ಬೈಯಲಿಕ್ಕಾಗಲಿ, ರೈತರ ಸಮಸ್ಯೆ ಹೇಳಲಿಕ್ಕಾಗಲಿ ಅಂತಲ್ಲ, ಪ್ರತಿಯೊಬ್ಬರಿಗೂ ರೈತರ ಕಷ್ಟ ಏನಂತ ತಿಳ್ಕೊಬೇಕು ಅಂತ ಅಷ್ಟೇ. ಯಾಕಂದರೆ ನಾವೀಗ ಎಷ್ಟು ಕಷ್ಟಪಟ್ಟು ರೈತರು 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಈ ಥರ ಕೊಡ್ತಾ ಇದ್ದಾರೆ, ಅದರಲ್ಲಿ ರೈತರಿಗೆ ಎಷ್ಟು ತಲುಪ್ತಾ ಇದೆ, ರೈತರ ಜೀವನ ಯಾವ ಥರ ನಡೀತಾ ಇದೆ ಅನ್ನೋದು ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ದಯವಿಟ್ಟು ಈ ವಿಡಿಯೋನ ತಪ್ಪು ದೇಶದಿಂದ ಯಾರು ನೋಡಬೇಡಿ, ಯಾಕಂದರೆ ಇದು ನಮ್ಮ ಕಷ್ಟ, ರೈತರ ಕಷ್ಟ. ಯಾಕಂದರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಅದನ್ನು ತಗೊಂಡೋಗಿ ಡೈರಿಗೆ ಹಾಕಿ ಆ ಹಣ ಬರೋದಕ್ಕೆ ಈಗ ನೋಡಿ, ನಮಗೆ ಈಗ ನಾವು ಇವತ್ತು ಹಾಕಿದ ಹಾಲಿನ ದುಡ್ಡು ಬರೋಕ್ಕೆ ನಮಗೆ 25 ದಿನ ಬೇಕು. ಅಂದರೆ 20 ದಿನಕ್ಕೆ ಒಂದು ಸತಿ ಪೇಮೆಂಟು, ಅದು ಎಲ್ಲ ಅವರೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ ಎಲ್ಲ ಸೆಟ್ ಮಾಡೋಕ್ಕೆ 20ನೇ ತಾರೀಕು ಹಾಕೋದನ್ನ 25ನೇ ತಾರೀಕು ಹಾಕ್ತಾರೆ.